Most finished the event last. Successfully completed 4 into 100. Girls, thereafter we are conducting the President Mr. Ravi, Mr. Ravi Shetty, wishing our relay team of our high school girls relay team 4 into 100 meter race. Wishing very successful team. All the best. Yes, into your particular point. ದಯವಿಟ್ಟು ತಯಾರಾಗಿರಿ. ಮುಂದಿನ ಪಂದ್ಯಾಟಕ್ಕಾಗಿ ಸಮಾಧಾನ ಓಟದಲ್ಲಿ. Yes, it is started. Give them a big round of applause. Yes. They are almost completed. ತೊಂದನೆ 2 ದಿವಸದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ 2 ದಿವಸದ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯ ಎದುರಿನಲ್ಲಿರುವಂತಹ ಗ್ರೀನ್ ಗ್ರೌಂಡ್ ಅಲ್ಲಿ ನಾವು ಆಯೋಜಿಸಲಿಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಖಾಲಿ ಕಾರ್ಬೋರ್ಡ್ ಅಲ್ಲ, ಪೇಪರ್ ಸಮೇತ. ಈಗಾಗಲೇ ನಮ್ಮ ಬಹಳ ಪ್ರೀತಿಯಿಂದ ಬಹಳ ಅದ್ಭುತ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ರು ಕಾಂಪಿಟೇಟರ್ಸ್ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಸಾಧಕ್ಕೆ ನಿಮ್ಮದೊಂದು ದೊಡ್ಡ ಚಪ್ಪಾಳೆ ಬೇಕು. ದಯವಿಟ್ಟು ಅವರನ್ನು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಬಹಳ ಅದ್ಭುತ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. 100 ಮೀಟರ್ ಓಟವನ್ನು 3rd ಹಿಟ್ಸ್ 3ನೇ ಹಂತದಲ್ಲಿ ಈ ಒಂದು ಸ್ಪರ್ಧೆ ನಡೀತಾ ಇದೆ. ಮಹಿಳಾ ಸ್ಪರ್ಧಿಗಳಿಗೆ ಬಹಳ ಉತ್ಸಾಹದಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಸ್, ಪ್ರೋತ್ಸಾಹಿಸಿ ನಿಮ್ಮೆಲ್ಲ ಭರ್ಜರಿ ಚಪ್ಪಾಳೆಯೊಂದಿಗೆ. ಮಕ್ಕಳೇ, ನಾವು ನಮ್ಮ ಶಾಲಾ ವಿದ್ಯಾರ್ಥಿಗಳ ಪೋಷಕರಿಗೆ ಹಮ್ಮಿಕೊಂಡಿರುವಂಥ ಈ ಸ್ಪರ್ಧೆ ಬಹಳ ಪ್ರೀತಿಯಿಂದ ಈ ಎಲ್ಲ ಓಡಿದರೆ ಡಿಸ್ಕ್ವಾಲಿಫೈ. ಅಧ್ಯಕ್ಷರು ನಿಮ್ಮಲ್ಲಿ ವಿನಂತಿಸ್ತಾ ಇದೆ. ವೇಗದ ನಡಿಗೆ ಇಲ್ಲಿ ಪ್ರಾರಂಭವಾಗಿದೆ. ಚಪ್ಪಾಳೆ ಬರಲಿ ಮಕ್ಕಳೇ. ಇಲ್ಲಿ ವೇಗದ ನಡಿಗೆ ಸ್ಪರ್ಧೆ ನಡೀತಾ ಇದೆ. ವೇಗವಾಗಿ ಯಾರು ಗುರಿ ಹುಡ್ತಾರೋ ಅವರಿಗೆ ವಿಜೇತರು. ದಯವಿಟ್ಟು ಪುರುಷ ಪೋಷಕರು ದಯವಿಟ್ಟು ಬರ್ಬೇಕು. ಇಲ್ಲಿ ಅಂಗಜಗ್ಗಾಟ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಇಲ್ಲಿ ಲೈನ್ ಅಪ್ ಆಗಬೇಕು. ದಯವಿಟ್ಟು ಅಂತಿಮ ಸುತ್ತಿಗೆ ಆಯ್ಕೆಯಾಗಿದೆ. ನೀವು ಆದಷ್ಟು ಬೇಗ ಬರಬೇಕು. ಲಿಂಬೆ ಚಮಚದ ಓಟದ ಅಂತಿಮ ಸ್ಪರ್ಧೆ. Come to the victory point. First place backed by Fatima Safifa, belongs to Tunga House. And second place backed by ಲಿಂಬೆ ಅನ್ನಿನ ಓಟದ ಸ್ಪರ್ಧೆ ಪೋಷಕರಿಗೆ. Fatima Safifa 7th B and Safa Khan 7th A, Ganga House. And Sashmi 7th B, Tunga House. Attention, salute, order.
ಕಂಗ್ರಾಚುಲೇಷನ್ ವಿನ್ನರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗಮನಿಸಿ, ಪ್ರಥಮ ದ್ವಿತೀಯ ತೃತೀಯ. First is backed by Mohammad Noor, belongs to Ganga House. Second is backed by Sultan John D'Souza, belongs to Tunga House. And third is backed by Bhuvan, belongs to Netravati House. Winners, please come to the victory stand. Salute. Order. Congratulations winners and thank you by Bhuvan, Netravati House. And third place backed by Chirayu City, Tunga House. 400 meters higher primary girls winners list is here. Order. Congratulations winners is here. Yajna Shetty, first place backed by Yajna Shetty, belongs to Ganga House. And second place backed by Kumuda, belongs to Ganga House. And third place backed by Adviti, belongs to Netravati House. Kumuda 7th B, Ganga House. And third place Adviti 7th B, Netravati House. 8th Kuntar. Your vehicle is waiting. Third please ready. Niriksha. Niriksha from Kuntar. Is A or B? I don't know that. Where is she? Kuntar. 8th A, Niriksha. Your vehicle is ready. You can go. Winners. Attention. Salute. Order. Salma 8th A, Ganga House. Our respected secretary member, Mrs. Soumya Shetty, honoring the winners of 400 meters girls, high school girls. ಇಲ್ಲಿ ಮಧ್ಯದಲ್ಲಿ ಪುರುಷರಿಗೆ ಹಗ್ಗ ಜಗ್ಗಾಟ ಕೂಡ ನಡೀತಾ ಇದೆ. ವಿನ್ನರ್ಸ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್ ಕಂಗ್ರಾಚುಲೇಷನ್ ಹೌಸ್ ಅಂಡ್ ಸೆಕೆಂಡ್ ಪ್ಲೇಸ್ ಬ್ಯಾಕ್ಡ್ ಬೈ ಮೊಹಮ್ಮದ್ ಶಾನ್ ಗಂಗಾ ಹೌಸ್. Netravati House. ವಿಜಯಿಯಾಗಿದೆ. ಹೌದು, ಹಗ್ಗ ಜಗ್ಗಾಟದ ಎರಡನೇ ಸ್ಪರ್ಧೆ. ಹೈ ಸ್ಕೂಲ್ ಬಾಯ್ಸ್ ಒಮ್ಮೆ ಒಂದು ಹಗ್ಗ ಜಗ್ಗಾಟದ ಸ್ಪರ್ಧೆ ಈಗ ಫೈನಲ್ ಸ್ಪರ್ಧೆ ನಡೀಲಿಕ್ಕಿದೆ. All the 3 houses go to the Netravati House. Congratulations winners. Anisha 6th B and Aditi Acharya 7th B. Yes. ಫೈನಲ್ ಸ್ಪರ್ಧೆ ಮುಗಿಯಿತು.
Yes, sir. Winner, sir. First one, finish. First girl. Order. Congratulations, winner, sir. Adil, Shamil and Adil. Our last prize distribution is remaining. Order. Anmeet Sridhar. This is the last prize distribution of high school girls. ದಯವಿಟ್ಟು ಮೈಕ್ನವರು ಮೈಕ್ ಆಪರೇಟ್ ಮಾಡುವವರು ಮೈಕ್ ಆಪರೇಟ್. ಈಗ ಮಹಿಳೆಯರಿಗೆ ಸಂಗೀತ ಕುಸ್ತಿ ಸ್ಪರ್ಧೆ ನಡೀಲಿಕ್ಕಿದೆ. ಸ್ಪರ್ಧೆಯ ಫೈನಲ್ ಸ್ಪರ್ಧೆ ಎರಡು ವರಿಷ್ಠ ತಂಡಗಳ ನಡುವೆ ನಡೀತಾ ಇದೆ. ಬಹಳ ಜಿದ್ದಿನ ಹೋರಾಟ. ಒಂದು ತಂಡ ಆದ ಕಡೆ ಯಾವ ಕಡೆಗೆ ಕೆಂಪು ಬಂದೆ ಹೋಗ್ತಾ ಇದೆ, ಖಂಡಿತವಾಗಿ ಒಂದು ತಂಡ ವಿಜೇತನಿಂದಾಗಿ ಘೋಷಿಸಲಾಗಿದೆ. ಹೋಗ್ಬೇಕು ಮಹಿಳಾ ಪೋಷಕರು ದಯವಿಟ್ಟು ಮುಂದೆ ಬರಬೇಕು. ಬರಬೇಕು, ಚಾರ್ ಬಿಟ್ಬೇಡಿ, ನಿಧಾನ ಸ್ವಲ್ಪ ವೇಗವಾಗಿ ನಡೀರಿ. ಬೇಗ ಬನ್ನಿ, ಬೇಗ. ಮೊದಲು ಕೂತವ್ರಿಗೆ ಎದುರುಗಡೆ ಸಿಗ್ತದೆ, ನೀವು ಹೋದ್ರೆ ಸಿಗ್ತದೆ. ಓಡುವಾಗ ಜಾಗ್ರತೆ ಮಾಡಿ. ಇದಿಲ್ಲ, ಅವರು ಔಟ್ ಆಗಿದ್ದಾರೆ. ಒಳಗಡೆಯಿಂದ ಓಡಿ ಬರ್ಲಿಕ್ಕಿಲ್ಲ. ಎಸ್, ಮ್ಯೂಸಿಕ್ ಸ್ಟಾರ್ಟ್. ಆಗ್ತಾ ಇರಬೇಕು, ಎದುರು ಹೋಗ್ಬೇಕು, ಯಾವುದೇ ಕಾರಣಕ್ಕೆ ಹಿಂದೆ ಬರ್ಲಿಕ್ಕಿಲ್ಲ. ಓಡುವಾಗ ಜಾಗ್ರತೆ ಮಾಡಿ. ಆಗಿದ ಒಂದು ಉಂಟಂತೆ, ಒಂದು ಅದೃಷ್ಟಶಾಲಿಗೆ ಸಿಗ್ತದೆ. ಈ ಸರಿ ನೀವು ಬಚಾವಾದ್ರಿ. ನೆಕ್ಸ್ಟ್ ನೋಡುವ. ಈಗ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೌದು, ಮ್ಯೂಸಿಕ್ ನಿಂತಿದೆ. ಮುಂದೆ ಬಂದವರಿಗೆ ಸಿಗ್ತದೆ ನೋಡಿ. ಅಲ್ಲಿ ಇನ್ನೊಂದುಂಟು ಚೇರ್. ಹಿಂದೆ ಬರ್ಲಿಕ್ಕಿಲ್ಲ ಯಾರು ಕೂಡ, ಎದುರು ಮಾತ್ರ.
ಆಗಿದೆ ಆಗಿದೆ, ಇಲ್ಲ ಯಾವುದು ಕೂಡ ಖಾಲಿ ಇಲ್ಲ. ಮುಂದಕ್ಕೆ ನೋಡಿದ್ರೆ ಉಂಟಾ? ಉಂಟು ಉಂಟು, ಒಬ್ಬರಿಗೆ ಅವಕಾಶ ಇದೆ. ಸೌಂಡ್ ಕಂಪ್ಲೀಟ್ ಆಗಿದೆ. ಸ್ಟಾರ್ಟ್ ಮ್ಯೂಸಿಕ್. ಆಗಿದೆ. ಎಸ್, ಸ್ಟಾರ್ಟ್ ಮ್ಯೂಸಿಕ್. ಆಗಿದೆ. ಎಸ್, ಸ್ಟಾರ್ಟ್ ಮ್ಯೂಸಿಕ್. This is perfection. I never really knew that you could dance like this. You want some man, wanna speak Spanish. Como se llama? Bonita, tu casa, su casa. Oh baby, when you talk like that, you know make a woman go mad. So be wise and keep on reading the signs of. 5 ಜನ ಸ್ಪರ್ಧಿಗಳಲ್ಲಿ ಅದೃಷ್ಟವಂತರಿಗೆ ಅಭಿನಂದನೆಗಳು. ಸ್ಟಾರ್ಟ್ ದ ಮ್ಯೂಸಿಕ್. ನವೀನ್ ಸರ್, ಕೋನ್, ವಿ ವಾಂಟ್ ಕೋನ್. ನಾಲ್ಕು ಜನ ಅದೃಷ್ಟಶಾಲಿಗಳಲ್ಲಿ 3 ಜನ ಈಗ ಉಳ್ಕೊಂಡಿದ್ದಾರೆ. ಕೊನೆಯ 3 ಸ್ಪರ್ಧಿಗಳು. ಮಹಿಳಾ ಸ್ಪರ್ಧಿಗಳು ಈಗ ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಈಗ ಯಾರಿಗೆ ಅದೃಷ್ಟ ಉಳಿದು ಬರ್ತದೆ ಎಂಬುದನ್ನು ಕಾದು ನೋಡ್ತಾ ಇದ್ದಾರೆ. 3 ಜನ ಸ್ಪರ್ಧಿಗಳು.
ਅੱਗ ਲੱਗਦੀ ਮੌਕਾ ਮਿਲਾ ਹੈ ਅਭੀ ਹੋਗਾ ਨਾ ਫਿਰ ਇਹ ਕਭੀ ਸਾਨੂੰ ਸੱਚ ਕਰ ಈಗ ಯಾರು ಅವ್ರು ವಾಪಸ್ ಬಂದಿದ್ದಾರಾ? ಕೊನೆಗೆ 2 ಸ್ಪರ್ಧಿಗಳು 1 ಚೇರ್ ಮಾತ್ರ ಬಾಕಿ ಇದೆ. ಇಲ್ಲ ಅವರು ಎಸ್ ಬಹಳ ಸ್ಪಷ್ಟವಾಗಿ ನಾವು ವಿಜೇತರನ್ನು ಗುರುತಿಸಿದ್ದೇವೆ. ನಿಮ್ಮ ಅದೃಷ್ಟದ ಹೌಸಲ್ಲಿ ನಿಲ್ಲಿ ನಂಬರ್ ಇಲ್ಲ, ನಂಬರ್ ಕರೆಕ್ಟ್ ನಿಂತ್ಕೊಳ್ಳಿ. ಯಾರು ಮತ್ತೆ ಪಾಸ್ ಆಗ್ಲಿಕ್ಕಿಲ್ಲ. ಆಯ್ತಾ? ಸರಿಯಾಗಿ ನಿಂತ್ರ. ಈಗ ಸಿಟಿ ನಂಬರ್ 1 ಇಸ್ ಔಟ್. ಫಸ್ಟಿಗೆ ಸಿಟಿ ನಂಬರ್ 1 ಇಸ್ ಔಟ್. ಎಸ್, ಸ್ಟಾರ್ಟ್ ಮ್ಯೂಸಿಕ್. ಪುರುಷರ ಕ್ರಿಕೆಟ್ ಆಟ ಈ ಮೈದಾನದಲ್ಲಿ ನಡೀತಾ ಇದೆ. 2 ತಂಡಗಳ ನಡುವೆ. ಬಲವಾಗಿ ಬೀಸಿ ಹೊಡೆದಿದ್ದಾರೆ. ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ರನ್ ಪೂರ್ಣಗೊಳಿಸಿದ್ದಾರೆ. ಇಲ್ಲ, ಎಷ್ಟು? ರಾಜೇಶ್ ಅವರ ತಂಡ ಕ್ಷೇತ್ರ ರಕ್ಷಣೆ ಫೀಲ್ಡಿಂಗ್. ಪ್ರದೀಪ್ ರವರ ತಂಡ ಬ್ಯಾಟಿಂಗ್ ಮಾಡ್ತಾ ಇದೆ. ಪ್ರದೀಪ್ ರವರ ತಂಡದಿಂದ 4 ಓವರಿನ ಪಂದ್ಯಾಟ ಇದು. 4 ಓವರಿನ ಮ್ಯಾಚ್ ಇದು. ಬಲವಾಗಿ ಹೊಡೆದಿದ್ದಾರೆ. 1 ರನ್ ಮಾತ್ರ ಸಾಧ್ಯ. ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 9 ರನ್ ಕಲೆ ಹಾಕಿದೆ. ಬ್ಯಾಟಿಂಗ್ ಮಾಡುವವರ ಹೆಸರಿಗೆ ನಂಬರ್ 3 2 ರನ್ ಸಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಒಂದು ವಿಕೆಟ್ ನಷ್ಟಕ್ಕೆ. ಮತ್ತೆ ಅಗಲಿಸಿದ ವೈಟ್ ಬಾಲ್. ತಂಡದ ಒಟ್ಟು ಮೊತ್ತ 15.
15, 1 ವಿಕೆಟ್ ನಷ್ಟಕ್ಕೆ. ಇಲ್ಲ, ಲೆಗ್ ಬೈಗೆ ಬಲವಾದ ಮನವಿ, ಆದರೆ ಅಂಪೈರ್ ಅದನ್ನು ಪುರಸ್ಕಾರ ಮಾಡಲಿಲ್ಲ. 3 ಓವರ್ ಮುಕ್ತಾಯ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 15. ಬೀಸಿ ಹೊಡೆದಿದ್ದಾರೆ. ಕ್ಷೇತ್ರ ರಕ್ಷಣೆಯಿಂದ ಮಿಸ್ಫೀಲ್ಡ್ ಆಗಿದೆ. ಅಲ್ಲಿ 2 ರನ್ನಿಗೆ ಪ್ರಯತ್ನಿಸ್ತಾ ಇದ್ದಾರೆ. ಇಲ್ಲ, ಸಾಧ್ಯ ಆಗಲಿಲ್ಲ. 1 ರನ್ ಕಲೆ ಹಾಕಿ ತಂಡದ ಒಟ್ಟು ಮೊತ್ತ 16. ತಂಡದ ಒಟ್ಟು ಮೊತ್ತ 16. ಬೀಸಿ ಹೊಡೆದಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಇಲ್ಲಿ ಗೂಟ ರಕ್ಷಣೆಯಿಂದ ಬಹಳ ಒಂದು 1 ರನ್ನಿನ ಕಲೆ ಆಗ್ತಾ ಇದೆ. 3 ರನ್ ಲೆಕ್ಕೆ. ತಂಡದ ಒಟ್ಟು ಮೊತ್ತ 17. ವಿಕೆಟ್ ಔಟ್. ಔಟ್. 2 ತಂಡ. ಮಾತ್ರ. ತಂಡದ ಒಟ್ಟು ಮೊತ್ತ 17. ಈಗ ಪ್ರಥಮ ಕೊನೆಯ ಓವರ್ನ ದ್ವಿತೀಯ ಎಸೆತ. ವೈಡ್ ಆಗುವ ಸಾಧ್ಯತೆ ಇತ್ತು. ಇಲ್ಲ ಈಗ ರನ್ ಔಟ್ ಸಾಧ್ಯತೆ. ಔಟ್ ಆಗಿದೆ. ಯಾವುದೇ ರನ್ ಇಲ್ಲ. ಬಹಳ ಅದ್ಭುತ ಕ್ಷೇತ್ರ ರಕ್ಷಣೆ ಎದುರಾಳಿ ತಂಡದಿಂದ. ತಂಡದ ಒಟ್ಟು ಮೊತ್ತ 18, 3 ವಿಕೆಟ್ ನಷ್ಟಕ್ಕೆ. 3 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 18. ಈಗ ಕೊನೆಯ ಓವರಿನ 3ನೇ ಎಸೆತ. ಅಗಲವೆಸೆತ ವೈಡ್ ಬಾಲ್. ತಂಡದ ಮೊತ್ತ 19. ಈಸಿ ಹೊಡೆದಿದ್ದಾರೆ. ವಿಫಲ ಯತ್ನ. ರನ್ ಔಟ್ ಆಗುವ ಸಾಧ್ಯತೆ ಇಲ್ಲ. ನಾಲ್ಕಾಗಿದೆ. ಕೊನೆಯ 2 ಎಸೆತ ಬಾಕಿ ಇದೆ. ಬೀಸಿ ಹೊಡೆದಿದ್ದಾರೆ. ಬಹಳ ಅದ್ಭುತವಾದ ಕ್ಷೇತ್ರ ರಕ್ಷಣೆ. 20 ರನ್. ಅಷ್ಟು ದೂರಕ್ಕೆ ಹೊಡೆದ್ರು ಕೂಡ 20 ರನ್ ಮಾತ್ರ ಸಾಧ್ಯ ಆಯಿತು. ತಂಡದ ಒಟ್ಟು ಮೊತ್ತ 20. ಇಲ್ಲ, ರನ್ ಔಟ್ ಆಗಿದೆ. 4 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 20. ಎದುರಾಳಿ ತಂಡಕ್ಕೆ 21 ರನ್ನಿನ ಸವಾಲು. 4 ಓವರ್ನ ಒಟ್ಟು ಮುಕ್ತಾಯದಲ್ಲಿ ಪ್ರಥಮ ತಂಡ ಕಲೆ ಆಗಿದೆ 20 ರನ್ನುಗಳು. ಎದುರಾಳಿ ತಂಡಕ್ಕೆ 21 ರನ್ನಿನ ಸವಾಲು. ಕೀಪರ್ ಬರಲಿಲ್ಲ. ಕೊನೆಯ ಬಾಲನ್ನು ಹಾಕ್ತಾ ಇದ್ದಾರೆ. ಎಸ್, 21 ಮುಂದಕ್ಕೆ. ಇಲ್ಲ, 22. ತಂಡದ ಒಟ್ಟು ಮೊತ್ತ 22. ಎದುರಾಳಿ ತಂಡಕ್ಕೆ 23ನ ಸವಾಲು. 4 ಓವರಿನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ. ಪ್ರಥಮ ಓವರಿನ ಪ್ರಥಮ ಎಸೆತ ಎದುರಾಳಿ ತಂಡಕ್ಕೆ. ನೇರವಾಗಿ ಬಂದಂತ ಬಾಲನ್ನು ಅಷ್ಟೇ ಉತ್ತಮವಾಗಿ ಕಟ್ ಮಾಡಿದ್ದಾರೆ. 20 ರನ್ ಕಲೆ ಹಾಕಿದ್ದಾರೆ. 1 ಬಾಲಿಗೆ 1 ರನ್. 24 ಬಾಲಲ್ಲಿ 23 ರನ್ ಕಲೆ ಹಾಕುವಂತ ಸವಾಲು. ಬಹಳ ಉತ್ತಮ ರೀತಿಯಲ್ಲಿ ಕಟ್ ಮಾಡಿ ಎರಡು ಬಾಲಲ್ಲಿ 2 ರನ್ನನ್ನು ಕಲೆ ಹಾಕಿದ್ದಾರೆ. ರಾಕೇಶ್ ಸರ್, ಅಲ್ಲೊಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಕುಡಿಯುವ ನೀರಿನ ವ್ಯವಸ್ಥೆ. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. 3ನೇ ಎಸೆತದಲ್ಲಿ ಬಲವಾದ ಹೊಡೆತ. ಇಲ್ಲ, 20 ರನ್ನಿಗೆ ಅಷ್ಟೇ ಸೀಮಿತಗೊಂಡಿದ್ದಾರೆ. 3 ಬಾಲಿಗೆ 3 ರನ್. 23 ರನ್ ಕಲೆ ಹಾಕುವ ಸವಾಲು. ಬೀಸಿ ಹೊಡೆದಿದ್ದಾರೆ. ಅಂಪೈರ್ ವೈಡ್ ಎಂದು ತೀರ್ಮಾನಿಸಿದ್ದಾರೆ. 3 ಬಾಲಲ್ಲಿ 4 ರನ್.
PC ಮತ್ತೊಮ್ಮೆ ಬಲವಾಗಿ ಹೊಡೆದಿದ್ದಾರೆ. 1 ರನ್ನಿಗೆ ಪ್ರಯತ್ನ. ಬಹಳ ಉತ್ತಮವಾದ ಫೀಲ್ಡಿಂಗ್ ಕ್ಷೇತ್ರ ರಕ್ಷಣೆಯಲ್ಲಿ. 4 ಬಾಲಲ್ಲಿ 5 ರನ್ ಆಗಿದೆ. ಐದನೇ ಎಸೆತದಲ್ಲಿ 1 ರನ್ನಿಗೆ ಯತ್ನ. ಸಫಲರಾಗಿದ್ದಾರೆ. 5 ಬಾಲ್ 6 ರನ್. ಈಗ ಪ್ರಥಮ ಓವರಿನ ಕೊನೆಯ ಎಸೆತ. ಪ್ರಥಮ ಓವರಿನ ಕೊನೆಯ ಎಸೆತವನ್ನು ಎಸೆಯಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನು ಏನು ಹಾಕಿ ಕನ್ವರ್ಟ್ ಮಾಡ್ತಾರೆ. 1 ರನ್ನಲ್ಲಿ ಸಫಲಗೊಂಡಿದ್ದಾರೆ. 1 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 7. ಈಗ ದ್ವಿತೀಯ ಓವರ್. ಪ್ರಥಮ ಎಸೆತ ಬಲವಾಗಿ ಹೊಡೆದಿದ್ದಾರೆ. 4 ಆಗುವ ಸಾಧ್ಯತೆ ಇಲ್ಲ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಅಂಪೈರ್ ಥ್ರೋ ಅಂತೇಳಿ ಹೇಳ್ತಾರೆ. ಇಲ್ಲ, ದ್ವಿತೀಯ ಓವರ್ ಅನ್ನು 4 ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅತ್ಯುತ್ತಮ ಪ್ರಪ್ರಥಮ 4, 4 ರನ್. ದ್ವಿತೀಯ ಎಸೆತದಲ್ಲಿ 4 ರನ್ ಅನ್ನು ಕಲೆ ಹಾಕಿದ್ದಾರೆ. ಈ ಟೂರ್ನಮೆಂಟಿನ ಪ್ರಥಮ 4 ಅನ್ನು ಹೊಡೆದಿದ್ದಾರೆ. ಈಗ 3ನೇ ಎಸೆತ. ಮತ್ತೆ ಅದ್ಭುತವಾದ ಗೂಟ ರಕ್ಷಕನ ಅದ್ಭುತ ಕೈಚಳಕದಿಂದ ಪ್ರಥಮ ವಿಕೆಟ್ ಪತನ. ತಂಡದ ಮೊತ್ತ 12. 15 ಅಲ್ಲ, 12 ದಯವಿಟ್ಟು. 4ನೇ ಎಸೆತ ಬಲವಾಗಿ ಬೀಸಿದ್ದಾರೆ. ಅಂಪೈರ್ ವೈಡ್ ಎಂದು ತೀರ್ಮಾನಿಸಿದ್ದಾರೆ. ಇಲ್ಲ, ಯಾವುದೇ ಅಪಾಯ ಇಲ್ಲ. ವೈಡ್. ತಂಡದ ಮೊತ್ತ 13. ಈಗ ವೈಡ್ ಅಲ್ವಾ? ವೈಡ್ ಸರ್. ಹದಿಮೂರು ರನ್ ಕಲೆ ಹಾಕಿದ್ದಾರೆ. ಇನ್ನು ಕೇವಲ 10 ರನ್ನಿನ ಅವಶ್ಯಕತೆ. ಒಟ್ಟು ಮೊತ್ತ 16. ಲಾಸ್ಟ್ 1 ಬಾಲ್. ಇಲ್ಲ, 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 16. 2 ಓವರ್. ಮೂರನೇ ಓವರಿನ ಪ್ರಥಮ ಎಸೆತ ವೈಡ್. 6 ರನ್ನಿನ ಅವಶ್ಯಕತೆ. ದ್ವಿತೀಯ ಎಸೆತ ಪ್ರಥಮ ಎಸೆತ ವೈಡ್ ಅಲ್ಲ, 1 ಬಾಲ್ ಮುಕ್ತಾಯವಾಗಿದೆ. ಕ್ಯಾಚ್ ಆಗುವ ಸಾಧ್ಯತೆ ಹೌದು. 2 ವಿಕೆಟ್ ಪತನಕ್ಕೆ ತಂಡದ ಒಟ್ಟು ಮೊತ್ತ 17. ಸೆಕೆಂಡ್ ಬಾಲ್.
ಮೂರನೇ ಬಾಲ್. ವೈಡ್ ಬಾಲ್ ಆಗಿ ತಂಡದ ಮೊತ್ತ 18 ಹೊಡೆದಿದ್ದಾರೆ. ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ, ಬಿಟ್ಟಿದ್ದಾರೆ. ಕ್ಯಾಚ್ ಕೈ ಚೆಲ್ಲಿದ್ದಾರೆ. ಬಲವಾಗಿ ಹೊಡೆದಿದ್ದಾರೆ. 1 ರನ್ ಪೂರ್ಣಗೊಂಡಿದೆ. 2ನೇ ರನ್ನಿಗೆ ಓಟ ಇಲ್ಲ. ತಂಡದ ಒಟ್ಟು ಮೊತ್ತ 19. 4 ರನ್ನಿನ ಅವಶ್ಯಕತೆ. 4 ಹೋದ್ರೆ ಖಂಡಿತವಾಗಿಯೂ ತಂಡ ವಿಜಯ ಆಗ್ತದೆ. 1 ರನ್ನಿಗೆ ಮಾತ್ರ. ಮೂರು ರನ್ನಿನ ಅವಶ್ಯಕತೆ. ಕೊನೆಯ ಎಸೆತ ದ್ವಿತೀಯ ಓವರ್ನ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಈಗ ರನ್ಔಟ್ ಆಗುವ ಸಾಧ್ಯತೆ ಇತ್ತು, ಇಲ್ಲ. 1 ರನ್. ಆರು ಬಾಲಲ್ಲಿ 2 ರನ್ನಿನ ಅವಶ್ಯಕತೆ. 6 ಬಾಲ್ ಕೊನೆಯ ಓವರ್ 2 ರನ್ನಿನ ಅವಶ್ಯಕತೆ. ಎರಡು ವಿಕೆಟ್ ಪತನಗೊಂಡಿದೆ. 6 ಬಾಲಲ್ಲಿ 2 ರನ್ನಿನ ಅವಶ್ಯಕತೆ. ಬೀಸಿ ಹೊಡೆದಿದ್ದಾರೆ. 1 ರನ್ ಅನ್ನು ಪೂರ್ತಿಗೊಳಿಸಿದ್ದಾರೆ. ತಂಡದ ಮೊತ್ತ ಸಮಬಲಗೊಂಡಿದೆ. ಈಗ ದ್ವಿತೀಯ ಎಸೆತದಲ್ಲಿ 5 ಎಸೆತದಲ್ಲಿ 1 ರನ್, 4 ಎಸೆತದಲ್ಲಿ 1 ರನ್ನಿನ ಅವಶ್ಯಕತೆ. ತಂಡದ ಮೊತ್ತ ಸಮಬಲಗೊಂಡಿದೆ. ಬೀಸಿ ಹೊಡೆದಿದ್ದಾರೆ. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲಗೊಂಡು ಎದುರಾಳಿ ತಂಡ ವಿಜಯಿಯಾಗಿದೆ. ಮುಂದಕ್ಕೆ ಮತ್ತೊಂದು ತಂಡ. ರಾಜೇಶ್ ಇವರ ತಂಡ ವಿಜಯಿಯಾಗಿದೆ. ಮುಂದಿನ ತಂಡ ಶಿಕ್ಷಕರ ತಂಡ. ನವೀನ್ ಸರ್ ಅವರು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಕ್ಯಾಪ್ಟನ್, ನಾಯಕತ್ವ ವಹಿಸಿಕೊಂಡಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು. ಮುಂದಿನ ತಂಡ ರಾಜೇಶ್ ತಂಡ ಮತ್ತೆ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಶಿಕ್ಷಕರ ತಂಡ. ಎರಡು ತಂಡಗಳ ನಾಯಕರು ರಾಜೇಶ್ ಹಾಗೂ Saida, team number 4 captain ಬೇಗ ಕೋರ್ಟಿನಲ್ಲಿ ರವೀಂದ್ರ ಶೆಟ್ಟಿ ಅವರ ತಂಡ ಈಗ ಬ್ಯಾಟಿಂಗ್ ಆಯ್ದುಕೊಂಡಿದೆ. ಎದುರಾಳಿ ತಂಡ ಮುಂದಿನ ಪಂದ್ಯಾಟ ಸಾಗ್ತಾ ಇದೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ತಂಡವಂತೆ ಅಧ್ಯಕ್ಷರು ಪಂದ್ಯಾಟ ಪ್ರಥಮ ಓವರ್ ಎಸೆಯಲು ಬರ್ತಾ ಇದ್ದಾರೆ. ವಿದ್ಯಾರತ್ನ ಪ್ರೀಮಿಯರ್ ಲೀಗ್ ಆರಂಭಗೊಳ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ರಾಕೇಶ್ ಸರ್, ನಾನ್ ಸ್ಟ್ರೈಕರ್ ಅಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು. ಪ್ರಥಮ ಎಸೆತ ನೇರವಾಗಿ ತಂಡದ ಮೊತ್ತ 6 ರನ್. 2 ಬಾಲಲ್ಲಿ 6 ರನ್ನಿನ ಆಗಿದೆ. ಪಿಪಿಎಲ್ ವಿದ್ಯಾರತ್ನ ಪ್ರೀಮಿಯಂ ಲೀಗ್ನ ಅಧ್ಯಕ್ಷರ ತಂಡದ ಪ್ರಥಮ ಪಂದ್ಯ ಸಾಗ್ತಾ ಇದೆ. ಅಲ್ಲಿ 1 ರನ್ನಿಗಾಗಿ ಓಟ.
ಬಲವಾಗಿ ಹೊಡೆದಿದ್ದಾರೆ. ಬರುತ್ತೆ 20 ರನ್ ಇಲ್ಲ, ಒಂದೇ ರನ್. 4 ಬಾಲಿನ ಮುಕ್ತಾಯಕ್ಕೆ ತಂಡದ ಮೊತ್ತ. ಬಲವಾಗಿ ಬೀಸಿದ್ದಾರೆ, ಆದ್ರೆ ವಿಫಲರಾಗಿದ್ದಾರೆ. ಪ್ರಥಮ ಓವರಿನ ಕೊನೆಯ ಎಸೆತ. ಬೀಸಿ ಹೊಡೆದಿದ್ದಾರೆ, ಮತ್ತೆ ಬೌಂಡ್ರಿ ಲೈನ್ ಹತ್ರ ಸಾಗಿದೆ, ಆದ್ರೆ 1 ರನ್ನಿಗೆ ಮಾತ್ರ.